ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ. ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಮಹಿಮಾ ಕೊಕೊನಟ್ ಆಯಿಲ್, ಸುಭಾಷ್ ನಗರ, ಶಂಕರಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ವಿಶೇಷ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕಂದರೆ ಉಡುಪಿಯಲ್ಲಿ ಶ್ರೀ ಕೃಷ್ಣ ಮಠದ ಹತ್ರವೇ ಇದ್ದೇವೆ ನಾವು. ಎಲ್ಲಿಯೂ ಇಲ್ಲ, ಶ್ರೀ ಕೃಷ್ಣ ಮಠ ನೋಡಿ, ಇದೇ ನಮ್ಮ ಗೋಪುರ. ಉಡುಪಿ ಶ್ರೀ ಕೃಷ್ಣ ಮಠದ ಗೋಪುರ, ಕನಕ ಗೋಪುರ ಅಂತ ಹೇಳ್ತೀವಿ. ಅದರ ಪಕ್ಕದಲ್ಲೇ ಒಂದು ಏನೋ ಒಂದು ಸ್ಪೆಷಲ್ ಮಾಡುವ ತಿಂಡಿ ಮಾಡುವ ಕ್ಯಾಂಟೀನ್ ಇದೆ ಅಂತೆ. ಓಕೆ ವೀಕ್ಷಕರೇ, ಆ ಸ್ಪೆಷಲ್ ತಿಂಡಿ ಮಾಡುವ ಕ್ಯಾಂಟೀನಲ್ಲಿ ನಮಗೆ ಸ್ಪೆಷಲ್ ಏನು ಮಾಡಿ ಕೊಡ್ತಾರೆ, ಏನು ತಿನ್ನಿಸ್ತಾರೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಯಾಕೆ ತಡ, ಉಡುಪಿ ಶ್ರೀ ಕೃಷ್ಣ ಮಠ ಗೋಪುರ ಅದರ ಪಕ್ಕದಲ್ಲೇ ಸೂಪರ್ ಆದ ಕ್ಯಾಂಟೀನ್. ಉಡುಪಿ ಶ್ರೀ ಕೃಷ್ಣ ಮಠ ಅದರ ಹತ್ರ ಕನಕ ಗೋಪುರ, ಅದರ ಪಕ್ಕದಲ್ಲೇ ನಗರಿ ಕ್ಯಾಂಟೀನ್. ಉಡುಪಿಗೆ ಬಂದರೆ ಖಂಡಿತವಾಗ್ಲೂ ಒಮ್ಮೆ ಬರಲೇಬೇಕು ಆ ನಗರಿ ಕ್ಯಾಂಟೀನ್ಗೆ. ಅಲ್ಲಿ ಏನು ಸ್ಪೆಷಲ್ ತಿಂಡಿ ಮಾಡ್ತಾರಂತ ಒಮ್ಮೆ ಜಸ್ಟ್ ಹೋಗಿ ನೋಡಿ ಬರುವ. ಬನ್ನಿ, ಫಾಲೋ ಮೀ. ವೀಕ್ಷಕರೇ, ಈಗ ನಗರಿ ಕ್ಯಾಂಟೀನ್ಗೆ ಬಂದಾಗಿದೆ. ಇನ್ನು ಕೆಲವೇ ನಿಮಿಷದಲ್ಲಿ ತಿಂದು ಟೇಸ್ಟ್ ನೋಡುವ ಕಾರ್ಯಕ್ರಮ ಕೂಡ ಇದೆ. ಯಾಕಂದರೆ ಅದಕ್ಕಿಂತ ಮೊದಲು ನಾವು ಈ ನಗರಿ ಕ್ಯಾಂಟೀನ್ನ ಮಾಲಕರಿದ್ದಾರೆ, ಅವ್ರ ಜೊತೆ 1 by 1 ಡೀಟೇಲ್ ಎಲ್ಲ ಮಾತಾಡಬೇಕು ಅಲ್ಲ ಸರ್? ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಶಶಿಧರ್ ಮೇಲಂಟ ಅಂತ. ಶಶಿಧರ್ ಮೇಲಂಟ. ಓಕೆ ಸರ್, ಮೊದಲಿನ ಪ್ರಶ್ನೆ ನಂದು, ಇಲ್ಲಿ ನಗರಿ ಕ್ಯಾಂಟೀನ್ ಅಂತ ಯಾಕೆ ಹೆಸರು ಇಟ್ಟಿದ್ದೀರಾ? ನಗರಿ ಕ್ಯಾಂಟೀನ್ ಅಂದರೆ ಇಲ್ಲಿ ಮೇಲೆ ನಮ್ಮ ಕ್ಯಾಂಟೀನ್ ಮೇಲೆ ನಗರಿ ಹೊಡಿತಾರೆ. ಇಲ್ಲಿ ಕೃಷ್ಣ ಮಠ ಪೂಜೆ ಆಗೋ ಟೈಮಲ್ಲಿ ಜನರ ಬಾಯಿಂದಲೇ ಬಂದದ್ದು. ನಾವು ಇಟ್ಟ ಹೆಸರು ಅಲ್ಲ ಅದು. ಮೊದಲೆಲ್ಲ ಹೆಸರು ಇರಲಿಲ್ಲ. 50-60 ವರ್ಷ ಮೊದಲು ಹೆಸರು ಇಡೋ ಕಾರ್ಯಕ್ರಮ ಇರಲಿಲ್ಲ. ಆ ಜಾಗಕ್ಕೆ, ಆ ಏರಿಯಾಕ್ಕೆ ಒಂದು ಹೊರಗೆ ಹೋಗೋರ್ಗೆ ಹೇಳ್ತಾರೆ, ಓಲ್ ಮಾರ ಚಾ ಬರ್ನಿ ತಿಂಡೆ ಮಾರೆ ಓಲು ಅವ್ ನಗರಿ ಕ್ಯಾಂಟೀನ್ ಓಲ್ಪ ನಗರಿ ಅವ್ ಮಿತ್ತ ನಗರಿ ಒಟ್ಟು ಇರುತ್ತಾ ಆಯ್ತು ತಿರ್ತಾರೆ. ಹಾಗೆ ಲೈಸೆನ್ಸ್ ಬೇಕು, ಇದೆಲ್ಲ ಬೇಕು, ಹೆಸರೆಲ್ಲ ಬೇಕು. ಹಾಗಾಗಿ ನಾವು ಅದನ್ನೇ ಇದು ಮಾಡಿದ್ದೇವೆ, ನಗರಿ ಕ್ಯಾಂಟೀನ್. ನಗರಿ ಕ್ಯಾಂಟೀನ್ ಅಂತ ಜನರ ಬಾಯಿಂದ ನಾವಿನ್ ನಾಮಕರಣ ಮಾಡಿದಿಲ್ಲ, ಅವ್ರು ಜನರು ಇಟ್ಟ ಹೆಸರನ್ನೇ ತಾವು ಇಟ್ಟಿದ್ದೀರಾ. ಖಂಡಿತವಾಗ್ಲು ಅದ್ಭುತ. ಯಾಕಂತ ಹೇಳಿದ್ರೆ ಎಲ್ಲ ಹೋಟ್ಲಿಗೆ ಒಂದೊಂದು ಇರ್ತದೆ, ಏನಾ ಸಮಥಿಂಗ್ ಅವರದ್ದು ಹೆಸರ, ದೇವರದ್ದು ಹೆಸರ. ಆದ್ರೆ ಇದು ಡಿಫ್ರೆಂಟ್ ಹೆಸರು, ಎಲ್ಲೂ ಕೂಡ ಇಲ್ಲ. ನಾವು ಇಷ್ಟರೊಳಗೆ ಎಲ್ಲಿ ಹೋಗಿದ್ದೇವೆ ಎಲ್ಲೂ ಕೂಡ ಇಲ್ಲ ಸರ್. ಓಕೆ, ಖಂಡಿತವಾಗ್ಲಿ. ಇಲ್ಲಿ ತಿಂಡಿ ಯಾವುದೆಲ್ಲ ಮಾಡ್ತೀರಾ? ತಿಂಡಿ ನಾವು ಇಡ್ಲಿ ಮಾಡ್ತೇವೆ ಬೆಳಿಗ್ಗೆ ಹೇಳ್ತೇನೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಸರ್? 5:30 ಓಪನ್ ಆಗ್ತದೆ ಸರ್. 5:30ಗೆ ಓಪನ್ ಮಾಡ್ತೇನೆ. ಓಕೆ, 5:30 ಬರ್ತದೆ ಕೃಷ್ಣ ಮಠದ. ಬೆಳಿಗ್ಗೆ ಎಲ್ಲ ಬೇಗ ಬರ್ತಾರೆ. ಖಂಡಿತ ದರ್ಶನ ಬರ್ತಾರಲ್ಲ, ಒಂದ್ಸರಿ ಬರ್ತಾರೆ. ಓಕೆ, 5:30 ಬಿಸಿ ನಿಮ್ಗೆ ಇಡ್ಲಿ, ಉಪ್ಪಿಟ್ಟು, ಶಿರಾ, ಪೂರಿ, ಮತ್ತೆ ಬನ್ಸ್ ಎಲ್ಲ ಇರುತ್ತೆ ಬಿಸಿ. ಮತ್ತೆ ನಮ್ದು ಸ್ಪೆಷಲ್ ಇರುತ್ತೆ ದೈವಡ, ಗೊಜ್ಜಂಬಡೆ ಅಂತೇಳಿ ಸ್ಪೆಷಲ್ ಇರುತ್ತೆ. ಓಕೆ, ಅದು ಬೆಳಿಗ್ಗೆ ಒಂದು ನಿಮ್ಮದು 6-7 ಐಟಮ್ ಇದೆ. ಹೌದು, ಬೆಳಿಗ್ಗೆ ತಿಂಡಿಯದ್ದು ಹೌದಾ? ಫಸ್ಟ್ ಇಲ್ಲಿ ಬಂದ್ರೆ ಹಾಗಾದ್ರೆ ಎಲ್ಲ ಸಿಗುತ್ತೆ ಅಂತ ಲೆಕ್ಕ, ಒಂದೇ ಐಟಮ್ ಅಲ್ಲ. ದೋಸೆ ಒಂದು ಬಿಟ್ಟು, ದೋಸೆ ಸಣ್ಣ ಜಾಗ ಅಲ್ಲ ಇದು, 100 ಸ್ಕ್ವೇರ್ ಫೀಟ್. ಹೌದು, ಖಂಡಿತವಾಗ್ಲಿ. ಓಕೆ, ಬೆಳಿಗ್ಗೆ ಇಷ್ಟೆಲ್ಲ ಸಿಗ್ತದೆ. ಮಧ್ಯಾಹ್ನ ಮೇಲೆ ನಿಮಗೆ ಇದು ಪೋಡಿ, ಗೋಳಿ ಬಜ್ಜಿ, ಬಟಾಟಂಬಡೆ, ಚಟ್ಟಂಬಡೆ ಎಲ್ಲ ಎಣ್ಣೆ ಐಟಮ್ ಜಾಸ್ತಿ. ಇಡ್ಲಿ ನಿಮಗೆ ಬೆಳಿಗ್ಗೆ 5:30ರಿಂದ ಸಂಜೆ 7-7:30 ತನಕ ಕಂಟಿನ್ಯೂ ಅದು. ಇಡ್ಲಿ ಅಂಬಡೆ ಎಲ್ಲ ಅದು ಸಂಜೆ ತನಕ ಸಿಗುತ್ತೆ. 5:30 ಶುರು ಆದರೆ ಸಂಜೆವರೆಗೆ ಕಂಟಿನ್ಯೂ ನೀವು ಇಲ್ಲಿ
ಅದು ಮೇನ್ ರೆಡಿ ಇರ್ತೀರಾ. ಹಾಗೆ ಮಧ್ಯಾಹ್ನ ಅಂತ ರೆಸ್ಟ್ ಅಂತ ಇಲ್ವಾ? ಮಧ್ಯಾಹ್ನ ರೆಸ್ಟ್ ಇದೆ ಸರ್. ಮಧ್ಯಾಹ್ನ 12 1 ಗಂಟೆ ಬಂದ್ ಮಾಡ್ತೀರಾ? ಮಾಡ್ತೀವಿ. ಬಂದ್ ಮಾಡ್ತೀರಾ. ಓಕೆ. ಅಂದ್ರೆ ಊಟ ಟೈಮ್ ಅಲ್ಲ, ಇಲ್ಲಿ ನಾವು ಇಲ್ಲಿ ಸಣ್ಣ ಜಾಗ ಊಟ ಇಲ್ಲ, ತಿಂಡಿ ಮಾತ್ರ ನಮ್ದು ಇಲ್ಲಿ. ಮಧ್ಯಾಹ್ನ ಹಾಗಾದ್ರೆ ಒಂದು 3 ಗಂಟೆಗೆ ಅಲ್ಲ 2:30 ಓಪನ್ ಮಾಡ್ತೇವೆ. ಓಪನ್ ಮಾಡ್ತೇವೆ. ಎಲ್ಲ ಚಾಕೆಲ್ಲ ಬರ್ತಾರಲ್ಲ. ಹೌದು. ಹಾಗೆ ಮತ್ತೆ ಸರ್ ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಗೊಜ್ಜು ಅಂಬಡೆ. ಗೊಜ್ಜು ಅಂಬಡೆಯಲ್ಲಿ ಇಲ್ಲಿ ಅದು ಸ್ಪೆಷಲ್. ಇಲ್ಲಿ ಮಾತ್ರ ಸಿಗೋದು ನಿಮಗೆ. ನೀವೇ ಇಟ್ಟದ್ದ ಹೆಸರು ಅಲ್ಲ? ಅದು ಗೊಜ್ಜು ಅಂಬಡೆ ಅಂದ್ರೆ ಫಂಕ್ಷನ್ ಎಲ್ಲ ಮಾಡ್ತಾರೆ ಜಾಸ್ತಿ. ಓಕೆ. ಹೌದಲ್ಲ, ನೀವು ಫಂಕ್ಷನ್ ಅಲ್ಲಿ ಕೇಳಿರ್ಬೋದು ಗೊಜ್ಜು ಅಂಬಡೆ. ಬಜ್ಜಿ ದಂಬಡೆ, ತುಳುವಲ್ಲಿ ಬಜ್ಜಿ ಅಂಬಡೆ, ಕನ್ನಡದಲ್ಲಿ ಗೊಜ್ಜು ಅಂಬಡೆ. ಕನ್ನಡದ ಗೊಜ್ಜು ಅಂಬಡೆ, ತುಳುವಲ್ಲಿ ಬಜ್ಜಿ ಅಂಬಡೆ. ಸೊ ಬದಲಾವಣೆ. ಈ ಗೊಜ್ಜು ಅಂಬಡೆ ಹೇಗೆ ಮಾಡ್ತಾರೆ ಸರ್? ಸ್ವಲ್ಪ ಒಂದು ಫಾಸ್ಟ್ ಆಗಿ ಹೇಳ್ಬಿಡಿ. ಫಾಸ್ಟ್ ಆಗಿ ಅಂದ್ರೆ ಅದಕ್ಕೆ ಸಾಸಿವೆ, ಮೆಣಸು, ಹುಳಿ, ಉಪ್ಪು, ಹುಳಿ, ಖಾರ ಎಲ್ಲ ಬೀಳ್ತದೆ. ಸೇಮ್ ಹಾಗೆ ಒಗ್ಗರಣೆ. ಈ ಬಿಸ್ಕೊಟ್ ಅಂಬಡೆ ಇಟ್ಟುಂಟಲ್ಲ ಅದರಲ್ಲೇ ಇದು ಮಾಡೋದು. ಅದರಲ್ಲಿ ಬಜ್ಜಿ ಅಂದ್ರೆ ಮಸಾಲೆ ಉಂಟು ಗಿರ್ವಿ, ಅದರಲ್ಲಿ ಹಾಕಿಡುದು. ಓಕೆ. ಅದು ನೀವು ಮಾಡಿದ್ರೆ ಒಂದು ಕೈಗುಣ ಎಂತಾದ್ರೂ ಸ್ಪೆಷಲ್ ಇರ್ಬೋದು. ಇಲ್ಲದ್ರೆ ನಾನು ಆಗ್ಲೇ ಅಷ್ಟು ಒಬ್ರತ್ತ ಅಂತ ಕೇಳಿದೆ, ಗೊಜ್ಜಂಬಡಿ ಸೂಪರ್ ಮಾರು, ಇಲ್ಲಿ ಸೊಪ್ಪು ಹಾಗೆ ಮಾಡ್ತಾರೆ. ಮತ್ತೆ ಇಲ್ಲೇನು ಕೇಳಿದೆ, ಇಲ್ಲಿ ನೀರುಳ್ಳಿ ಹಾಕಲ್ಲ ಅಂತೆ. ನೀರುಳ್ಳಿ ಬೆಳ್ಳಿ ನಮ್ದು ಇಲ್ಲಿ ದೇವಸ್ಥಾನ ಜಾಗಲ್ಲ. ಹೌದು, ಬೆಳ್ಳುಳ್ಳಿ ಯೂಸ್ ಮಾಡ್ಲಿಕ್ಕಿಲ್ಲ. ನೀರುಳ್ಳಿ ಹೌದಾ? ಅದು ಮಾಡಿದ್ರೆ ನೀವು ಆಗದೆ ಇಷ್ಟು ಟೇಸ್ಟ್ ತೆಗಿತೀರಾ. ಈಗ ಎಲ್ಲ ಫುಡ್ಡಿಗೂ ನೀರುಳ್ಳಿ ಬೇಕು, ಬೆಳ್ಳುಳ್ಳಿ ಬೇಕು. ಅದು ಇದ್ರೆ ಮಾತ್ರ ಒಂದು ಸ್ಮೆಲ್ ಟೇಸ್ಟ್ ಬರುದು. ನೀವು ಅದು ಇಲ್ಲದೆ ಏನೋ ಒಂದು ಸ್ಪೆಷಲ್ ಮಾಡಿ ಕೊಡ್ತೀರಾ. ಖಂಡಿತ. ಕೃಷ್ಣ ಮಠನ ಈ ಕೃಷ್ಣನ ಒಂದು ಎದುರಲ್ಲಿ ಅಲ್ಲ, ಅವರು ಕೂಡ ಇಲ್ಲಿದ್ದಾರೆ. ನೀವು ಅದಕ್ಕಿಂತ ಪುಣ್ಯವಾದಿ ಅಲ್ಲ. ಕೆಲವರು ಹೇಳ್ತಾರೆ ಅಂತ, ನಾವು ಅಲ್ಲಿದ್ದೇವೆ, ನಿಮ್ಗೆ ಎಷ್ಟು ಭಾಗ್ಯ ಅಲ್ಲ, ಬೆಳಿಗ್ಗೆ ಡೈರೆಕ್ಟ್ ಕೃಷ್ಣನ ದರ್ಶನ ಮಾಡ್ಬೋದು ಇಲ್ಲಿಗೆ ಬಂದು. ಸರ್ ಇರ್ಲಿ ಸರ್, ಈ ಕೊರೋನಾ ಬಂತು ಮೊನ್ನೆ ಅಷ್ಟಿಗೆ ಬಂದೋಗಿದೆ. ಆಗ ನಿಮ್ಮ ಈ ಒಂದು ವ್ಯವಹಾರಿಕ ಜೀವನ ಹೇಗಿತ್ತು ಸರ್? ಕೊರೋನಾದಲ್ಲಿ ಅದೇ ಒಂದು 5-6 ತಿಂಗಳು ಬಂದೆ, ಕಂಪ್ಲೀಟ್ ಬಂದಿತ್ತಲ್ಲ. ಹೌದು. ಮತ್ತೆ ನೀವು ಅದು ಬೆಳಿಗ್ಗೆ ಒಂದು 2 ಗಂಟೆ ಕೊಟ್ಟರು, 7 ರಿಂದ 11. ಹೌದು. ಅದೊಂದು 2-3 ತಿಂಗಳು ಹಾಗೆ. ಅದು ಒಂದು ಟೋಟಲ್ ಒಂದು 2 ವರ್ಷ ಎಂತ ಇಲ್ಲ ಸರ್. ಎಂತ ಇಲ್ವಾ? ಅಲ್ಲ ಎಲ್ಲ ಇಟ್ಟದ್ದು ಸ್ವಲ್ಪ ಅಲ್ಲ, ಅಲ್ಲೆಲ್ಲಿ ಇಟ್ಟದ್ದು ಕೂಡ ಎಲ್ಲ ಖಾಲಿ ಆಗಿದೆ. ಇಲ್ಲ ಆದ್ರೂ ಕೂಡ ಲೋಕಕ್ಕೆ ಬಂದದಲ್ಲ, ಲೋಕಕ್ಕೆ ಒಬ್ಬೊಬ್ಬರಿಗೆ ಬಂದ್ರೆ ಓಕೆ. ಇದು ಲೋಕಕ್ಕೆ ಬಂದ ಒಂದು ಸಂಕಟ ಅಲ್ಲ, ಏನು ಹೇಳಲಿಕ್ಕೆ ಆಗುದಿಲ್ಲ. ಖಂಡಿತ. ತೊಂದರೆ ಸಾಧಾರಣ ಪಿಕಪ್ ಆಗಿದೆ ಅಲ್ಲ. ಟೂರಿಸ್ಟ್ ಪ್ಲೇಸ್ ಅಲ್ಲ ನಮ್ದು ಇಲ್ಲಿ. ಈಗ ಹೌದು, ಹೊರಗಿಂದ ಕೂಡ ಇಲ್ಲಿಗೆ ಬಂದವರು ಬಂದು ಹೋಗ್ತಾರೆ. ಹೆಸರಾಗಿದೆ ನಗರಿ. ಈಗ ಉಂಟಲ್ಲ ಗೂಗಲ್ ಎಲ್ಲ, ಯೂಟ್ಯೂಬ್ ಅಲ್ಲಿ ಎಲ್ಲ ನಗರಿ ಗಂಟೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ತೋರಿಸ್ತಾರೆ, ಬರ್ತದೆ. ನಿಯರ್ ಕೃಷ್ಣ ಮಠ ಹಾಕಿದ್ರೆ ಎಲ್ಲಿ ಹೇಳ್ತಾರೆ ಇಲ್ಲಿ ಅಲ್ಲ. ಎಂತ ಮೊಸರು ದೈವೋಡ ಅಂದ್ರೆ ತುಂಬಾ ಫೇಮಸ್. ಈ ಗೊಜ್ಜೆ ಮಾಡಿದ್ರೆ ಲೋಕಲ್ ಅವ್ರು ಮಾತ್ರ ಇದು ಮಾಡೋದು. ಅವ್ರು ಅಷ್ಟು ಟ್ರೈ ಮಾಡ್ತಾರೆ. ನಿಮ್ದು ರೇಟ್ ಹೇಗಿದೆ ಸರ್? ಒಂದೊಂದು ರೇಟ್ ಮಿನಿಮಮ್ ಇಡ್ಲಿಗೆ ನಮ್ಗೆ 4 ಇಡ್ಲಿ ಕೊಡ್ತೇವೆ, ಒಂದು ಮೀಡಿಯಂ ಸೈಜ್ 40 ರೂಪಾಯಿ, 2 ಬಿಸ್ಕುಟ್ ಅಂಬಡಿ 30 ರೂಪಾಯಿ, 2 ಪೂರಿ 30 ರೂಪಾಯಿ, ದೈವೋಡ 40 ರೂಪಾಯಿ, ಸಿಂಗಲ್ 20 ರೂಪಾಯಿ. ಹೌದು. ಬನ್ಸ್ 32 ರೂಪಾಯಿ, ಉಪ್ಪಿಟ್ಟು ಅವಲಕ್ಕಿ 25, ಉಪ್ಪಿಟ್ಟು ಹೌದು ಶೀರಾ ಉಪ್ಪಿಟ್ಟು 25, ಶೀರಾ 30. ಓಕೆ ಸರ್, ಇನ್ನೊಂದು ಪ್ರಶ್ನೆ. ಯಾಕಂದ್ರೆ ಇಷ್ಟು ಹೇಳಿದ್ರಿ ನೀವು, ನಿಮ್ಮದೊಂದು ಎಂತ ಅಲ್ಲಿಂದ ನಡೆದು ಬಂದ ದಾರಿ ಹೌದಲ್ವಾ? ಇದಕ್ಕಿಂತ ಮೊದಲು ತಾವು ಏನು ಮಾಡ್ಕೊಂಡಿದ್ರಿ? ಮೊದಲಂದ್ರೆ ನಾವು ಇದು ಮಾಡಿದ್ದು 2004ರಿಂದ. 2004. ಹೌದು. ಓಕೆ. 2004ರಿಂದ ನಾನೇ ಸ್ವಂತ ಮಾಡ್ತೀನಿ. ಅಣ್ಣ ತಮ್ಮ ಇದ್ದೇನೆ, ನೀವೇ ನಾನು ತಮ್ಮ ಸೇರಿ. ಅದಕ್ಕೆ ಮೊದಲು ಇದರಲ್ಲಿ ದುಬೈಲಿದ್ದೆ, ದುಬೈಲಿ ಬೊಂಬೈಲಿ ದುಬೈ ಬೊಂಬೈ ಎಲ್ಲ ತಿರುಗಿ ಇಲ್ಲಿಗೆ. ಇದು ನಮ್ಮ ತಂದೆದ ಹೋಟ್ಲು ಮೊದಲಿಂದ. ಓಕೆ. ಇಲ್ಲಿ ಅಂದ್ರೆ ಈ ದೇವಸ್ಥಾನ ಜಾಗ ಇದು ಅನಂತೇಶ್ವರ ಉಂಟಲ್ಲ, ಅಲ್ಲಿ ತಂದೆಯಲ್ಲಿ ಹೋಟ್ಲು ಮಾಡ್ಕೊಂಡಿದ್ರೆ ಮೊದಲಿಂದ. ಅಂದ್ರೆ ಇಲ್ಲಿ ಈಗ ಅಲ್ಲಿ ಚಿಕಿತ್ಸಾಲಯ ಇದೆ ನೋಡಿ, ಅಲ್ಲಿ ಇತ್ತು ನಮ್ದು ಮೊದಲು. ತಂದೆ ಮಾಡ್ತಿದ್ರು, ಅವ್ರು ನಮಗಿಂತ ಸಣ್ಣ ಏಜ್ ಅಲ್ಲಿ. ಓಕೆ. ಅಲ್ಲಿ ಹೋಟ್ಲಿತ್ತು ಅವರದ್ದು. ಅದೇನು ಮಾಡಿದ್ರು, ಪೇಜಾರ ಸ್ವಾಮಿಗಳು ಚಿಕಿತ್ಸಾಲಯ ಮಾಡ್ತೇನೆ ಅಂತ ಹೇಳಿ ಬಿಟ್ಟು ಕೊಡ್ಲಿಕ್ಕೆ ಇಲ್ಲಿ ತಂದೆ ಕಟ್ಟಿಗೆ ಹಾಕ್ತಿದ್ರು. ಆಗ ಕಟ್ಟಿಗೆ ಒಲೆ ಇದು 1 ಲೋಡ್ ಕಟ್ಟಿಗೆ ಹಾಕ್ತಿದ್ರು. ಇದು ಸ್ಟಾಕ್, ಕಟ್ಟಿಗೆ ಇಡು ಸ್ಟಾಕ್. ಹೌದು. ಮತ್ತೇನು ಮಾಡೋದು, ಏನಾದ್ರು ಬೇಕಲ್ಲ ಆಗ, ಜೀವನ ಒಂದು ಹೋಗ್ಬೇಕಲ್ಲ. ಮತ್ತೆ ಇದನ್ನೇ ಸ್ವಾಮಿಗಳನ್ನೆಲ್ಲ ಮಾತಾಡಿ, ಆಗ ಕಾಣಿರ ಮಠರ ಅಂಡರ್ ಇತ್ತಿದ್ದು ಸ್ವಾಮಿಗಳು ಮಾತಾಡಿ ಎಲ್ಲ ಸಣ್ಣ ಮಟ್ಟಿಗೆ ಅವರು ಆಗೆಲ್ಲ ಭಾಳ ಗ್ಯಾಸಲ್ಲಿ ಒಲೆ ಕೂಡ ಸಣ್ಣದಂತ ಹೇಳಿದ್ರೆ ಇದ್ರಲ್ಲೇ ಎಲ್ಲ ನೀವು ಮಾಡಬೇಕು. ಮನೆಯಿಂದ ಕಡ್ದು ತರೋದು ಅವ್ರು ಇಲ್ಲಿ ತಲೆಯಲ್ಲಿ ಹೊತ್ಕೊಂಡವರು ಇಲ್ಲಿ ಆಗಲ್ಲ ಲೆಕ್ಕದ ಐಟಮ್ ಎಲ್ಲ. ಲೆಕ್ಕದ ಐಟಮ್. ಈಗ ಜನಗಳಂತ ಹೇಳಿದರೆ ಅಪ್ಡೇಟ್ ಆಗಿದ್ದಾರೆ, ಅದಿಲ್ವಾ ಇದಿಲ್ವಾ ಕೇಳುವಾಗ ನೀವು ಜನರಿಗೆ ಮಾಡಿ ಕೊಡ್ಲೇಬೇಕು, ಹೌದಲ್ವಾ? ಇಲ್ಲ ನಿಮ್ಗೂ ಕೂಡ ಅದಿಲ್ಲ ಅಂತ ಹಿಂದೆ ಹೋದ್ರು ಮಾರೆ ಒಂದು ಏನೋ ಒಂದು ಫೀಲ್ ಬರ್ತದೆ, ಹೌದಲ್ಲ? ದೋಸೆ ಒಂದು ಇಲ್ಲ, ಮತ್ತೆ ಎಲ್ಲ ದೋಸೆ ಒಂದು ಐಟಮ್ ಇಲ್ಲಿ ಮತ್ತೆ ಎಲ್ಲ ಐಟಮ್ ಪಲಾವ್. ಓಕೆ. ಇಲ್ಲಿ ಐಟಮ್ ಜಾಗ ಕಮ್ಮಿ ಅಲ್ಲ ಸರ್. ಇಲ್ಲಿ ತಾವು ಎಷ್ಟು ಜನ ಇದ್ದೀರಾ? ನಾನು ತಮ್ಮ ಆಯ್ತಲ್ಲ, ಮತ್ತೆ
ಒಟ್ಟು ನಾವು ಸೇರಿ ನಾವಿಬ್ಬರು ಸೇರಿ 5 ಜನ ಇದ್ದೀವಿ. ಅಣ್ಣ ತಮ್ಮರ ಅಂತ ಹೇಳಿದ್ರೆ ಒಂದು 2 ಪಿಲ್ಲರ್ ಇದ್ದ ಹಾಗೆ ಹೌದಲ್ವಾ? ತಮ್ಮ ಸೇರಿ ಇಲ್ಲದ್ರು ಅಣ್ಣ ಹ್ಯಾಂಡಲ್ ಮಾಡ್ತಾರೆ. ಸೋಡಾ ಮಿಷಿನ್ ಇಟ್ಟಿದೆ ಇಲ್ಲಿ. ಸರಿ ಓಕೆ, ಸೋಡಾ ಮಿಷಿನ್ ಅಂತ ಹೇಳ್ತೀರಾ, ಒಳ್ಳೆ ವಿಷಯ. ಈಗ ತಿಂಡಿದ್ದಾಯ್ತು, ಇನ್ನು ಕುಡಿಲಿಕ್ಕೆ ಬಂದ್ರೆ ನಿಮಗೆ ಚಾ, ಕಾಫಿ, ಮಾಲ್ಟ್, ಕಷಾಯ. ಹೌದು, ಹಾಟಲ್ಲಿ ಬಿಸಿಯಲ್ಲಿ ಸೋಡಾ ಇದೆ. ಸೋಡಾದಲ್ಲಿ ಫ್ಲೇವರ್ ಎಲ್ಲ ಇದೆ, ಜೀರಾ, ಬ್ರಾಹ್ಮಿ, ಕೊಕ್ಕಮ್ ಎಲ್ಲ ಸೋಡಾ ಮಾಡಿ ಕೊಡ್ತೇವೆ. ತುಂಬಾ ವೆರೈಟಿ ಇದೆ ಅದರಲ್ಲಿ. ಅದು ಕಂಟಿನ್ಯೂ ಆಗಿ ಮಾಡಿ ಕೊಡ್ತೀರಲ್ಲ ಏನಾದರೂ ಸ್ಪೆಷಲ್? ಇಲ್ಲ, ಅದು ಬಂದಾಗಿ ಮಾಡಿ ಕೊಡು. ಆರ್ಡರ್ ಬಂದಾಗಿ ಆರ್ಡರ್ ಈಗ ಬರ್ತಾರೆ. ಓಕೆ, ಏನು ಬೇಕು ಹೌದು, ಅವರು ಕಸ್ಟಮರ್ಗೆ ಏನು ಬೇಕು ಎಲ್ಲ ನೀವು ಕೊಡ್ತೀರಾ? ಮಾಡಿ ಕೊಡ್ತೀರಾ. ಅದೇ ಸಣ್ಣ ಜಾಗ, ಸ್ವಲ್ಪ ಸೆಕೆ ಜಾಸ್ತಿ ಅಲ್ಲ. ಇನ್ನು ಏನಾದರೂ ಪ್ಲಾನಿಂಗ್ ಇದೆಯಾ? ಈಗ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಏನಾದರೂ ಒಂದು ಬೇರೆ ಕಡೆಯಲ್ಲಿ ಎಲ್ಲಿಯಾದ್ರೂ ಒಂದು ಇನ್ನೊಂದು ಇತ್ತು, ಕೊರೋನಾ ಬರುವ ಮೊದಲು ಇತ್ತು ಪ್ಲಾನಿಂಗ್ ಎಲ್ಲ ರೆಡಿ ಮಾಡಿದ್ರೆ ಅಲ್ಲ, ದೊಡ್ಡದೊಂದು ಶಾಪ್ ಹಾಕಿ ಅಲ್ಲಿಂದ ಹೀಗೆ ಮಾಡುವ ಹಾಗೆ ಮಾಡುವ ಕನಸು ಯಾವಾಗ್ಲೂ ಇರ್ಬೇಕು. ಮನುಷ್ಯನಿಗೆ ಕನಸು ಇದ್ರೆ ಮಾತ್ರ ಅದೊಂದು ಎಂತಾದ್ರು ಅವನು ಎತ್ತರಕ್ಕೆ ಹೋಗ್ತಾನೆ. ನಮ್ದು PUC ಆದ ಕೂಡಲೇ ತಂದೆ ಹೇಳಿದ್ರು ಮಾಡು ಮಗ ಅಂತ. ನಾವೆಲ್ಲ ಹಾಗೆ ಹೇಳ್ತೇವೆ, ಇಷ್ಟು ಸಣ್ಣದೆಲ್ಲ ಮಾಡುದಿಲ್ಲ, ನಾವು ಮಾಡಿದ್ರೆ ದೊಡ್ಡ ಮಟ್ಟಿಗೆ ಅದೊಂದು ಹೀಗಿರ್ಬೇಕು ಹಾಗಿರ್ಬೇಕು ಅಲ್ಲ. ಬಹಳ ಇತ್ತು, ಅದು ಆ ಏಜ್ ಎಲ್ಲ ಇರ್ತಲ್ಲ. ಹೌದೌದು. ಮತ್ತೆ ಈಗ ತುಂಬಾ ಇದಾಗ್ತದೆ, ಇದೇ ಕಷ್ಟ ಆಗ್ತದೆ ಹಾಗೆ. ಲೇಬರ್ ಪ್ರಾಬ್ಲಮ್ ತುಂಬಾ ಇದೆ. ಖಂಡಿತ. ಮತ್ತೆ ಕಾಸ್ಟ್ಲಿ ಎಲ್ಲ ಹೇಳುದು ಈಗ ತರಕಾರಿ ಸಿಕ್ಕಾಪಟ್ಟೆ ಮಾರ್ಜಿನ್ ಎಲ್ಲ ಕಮ್ಮಿ ಆಗಿದೆ ಈಗ. ಖಂಡಿತವಾಗಿ ಇನ್ನೊಂದು ವ್ಯಾಪಾರ ಮೊದಲಿಂದ ಮಾಡ್ತಿದ್ದೀರ ಮಾಡ್ತಾ ಹೋಗುದು. ಇನ್ನೊಂದು ಇಡ್ಲಿಕ್ಕೆ ಆಗುದಿಲ್ಲ, ಬೇರೆ ಇಲ್ಲ, ಆಧಾರ ಇಲ್ಲ. ಖಂಡಿತ ಪ್ರಮುಖ ಕ್ವಶನ್. ಈಗ ಉಡುಪಿಯಲ್ಲಿ ಇದ್ದವರೇ ಇಲ್ಲಿಗೆ ಬರ್ತಾರೆ, ಅವರು ತಿನ್ಕೊಂಡು ಹೋಗ್ತಾರೆ, ಅವರಿಗೆ ಮಿನಿಮಮ್ ರೇಟ್ ಅಂತ ಇರ್ತದೆ. ಈಗ ಟೂರಿಸ್ಟ್ನವರು ಬಂದ್ರೆ, ಹೊರಗಿನವರು ಬಂದ್ರೆ ಅವ್ರಿಗೇನಾದ್ರೂ ಜಾಸ್ತಿ ಮಾಡ್ತೀರಾ? ಅಲ್ಲ, ಕೆಲವರು ಮಾಡ್ತಾರೆ, ಕೆಲವರು ಹೋಟ್ಲ್ ಮಾಡ್ತಾರೆ. ಈಗ ಒಂದು ದೊಡ್ಡ ಗಾಡಿಯ ಈಗ ಟೂರಿಸ್ಟ್, ಯಾಕಂದ್ರೆ ನಮ್ಗೆ ಪಕ್ಕ ಗೊತ್ತಾಗ್ತದೆ ಅವರು ಇಲ್ಲಿ ಅವರಲ್ಲ ಅಂತ. ಆಗ ಅಲ್ಲಿಂದ ಒಂದು 20 ರೂಪಾಯಿ ಇದ್ರೆ ಅಲ್ಲಿಗೆ ಒಂದು 30 ರೂಪಾಯಿ. ಅವ್ರು ಒಮ್ಮೆ ಬರುದಲ್ಲ, ಒಮ್ಮೆ ಮತ್ತೆ ಅವ್ರು ಹೋಗ್ತಾರೆ ಎಲ್ಲಿಗಾದ್ರೆ. ನಾವು ಬೆಸ್ಟ್ ತಿಂಡಿ ಕೊಡ್ತೇವೆ, ಎಲ್ಲ ಕೊಡ್ತೇವೆ, ಆದ್ರೂ ಕೂಡ ಒಂದು ಎಲ್ಲರಿಗೂ ಗೊತ್ತು ಬರುವವರಿಗೆ ಸಹ. ಓಕೆ, ಮೊದ್ಲಿನ ಒಂದೇ ಲೆಕ್ಕ, ಒಂದೇ ರೇಟ್, ಒಂದೇ ಜಾಸ್ತಿ. ಮೊದಲೆಲ್ಲ ಕಮ್ಮಿ ಇತ್ತು, ಈಗ ಬೇರೆ ದಾರಿ ಇಲ್ಲದೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದು, ಇಲ್ಲದ್ರೆ ಇನ್ನೂ ಕಮ್ಮಿ ಇತ್ತು. ಇಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಓಕೆ ವೀಕ್ಷಕರೇ, ಕೇಳಿದ್ರಲ್ಲ, ಸೂಪರ್ ಆಗಿ ಹೇಳಿದ್ರು ಎಲ್ಲ. 1 by 1 ಡೀಟೇಲ್ ನಿಮಗೆ ಕೊಡ್ತಾ ಹೋದ್ರು. ಏನೆಲ್ಲ ಸಿಗುತ್ತೆ, ಏನೆಲ್ಲ ಇಲ್ಲ, ಬೆಳಿಗ್ಗೆ ಏನು ಸಿಗುತ್ತೆ, ಸಂಜೆ ಏನು ಸಿಗುತ್ತೆ, ಎಲ್ಲ ಡೀಟೇಲ್ ಆಗಿ ಕೊಡ್ತಾ ಇದ್ರು. ಯಾಕೆ ತಡ ನೋಡ್ತೀರಾ? ಖಂಡಿತವಾಗ್ಲಿಯೂ ಶ್ರೀ ಕೃಷ್ಣ ಮಠಕ್ಕೆ ಬಂದರೆ ಇಲ್ಲಿಗೆ ನೀವು ಬರಲೇಬೇಕು. ಓಕೆ, ಬಜ್ಜಿ ಅಂಬಡೆ ಅಂತ ಹೇಳಿದರೆ ಓಕೆ, ಈಗಾಗಲೇ ನಾನು ಬಜ್ಜಿ ಅಂಬಡೆ ತಿನ್ನಲೇಬೇಕು ಅಲ್ಲ, ಟೇಸ್ಟ್ ಹೇಳಬೇಕು. ನಾನು ತಿನ್ಬೇಕಾದ್ರೆ ನೀವು ಕೊಡಬೇಕು ಅಲ್ಲ. ಎಸ್, ಒಂದು ಬಜ್ಜಿ ಅಂಬಡೆ ಬರಲಿ. ತೂಕ ವೀಕ್ಷಕರೇ, ಬಜ್ಜಿ ಅಂಬಡೆದ ಟೇಸ್ಟ್. ಎಸ್, ತಲೆ ಬಜ್ಜಿ ಉಳ್ಳಾಡ ಅಂಬಡೆ. ಎಸ್, ಒಂದು ಇಂಚಿನ ಮಲ್ತು ಕೊರ್ಪಿನ ಪೂರ ಪ್ಲೇಟಿಗ್ಲ ರೆಡಿ ಮಲ್ತಿಪ್ಪ ಪ್ಲೇಟ್ ಮಾಡಿ ಆಲ್ರೆಡಿ ರೆಡಿ ಪುಡು ಆಲ್ರೆಡಿ ರೆಡಿ ಮಸಾಲೆ ಅದಕ್ಕೆ ಮಸಾಲೆ ಪಾಡ್ದೆ ಇಪ್ಪುಡು. ಇರಡೈತೆ ಇದು ಫಂಕ್ಷನ್ ಮಾಡಿ ಮಂಡ ಇರ್ಲ ಎಂಕಿತ್ತು 100 ಆರ್ಡರ್ ಬೋರ್ಡ್ 5 ಆರ್ಡರ್ ಬೋರ್ಡ್ ಏದು ಮಲ್ಲು ಅದು ಗೊತ್ತ ವೀಕ್ಷಕರೇ, ಖಂಡಿತವಾದ್ಲ ಬಜ್ಜಿ ಅಂಬಡೆ ಸಖತ್ತುಂಟು. ನಿಕ್ಕಲು ಓಲೆ ಇಪ್ಪಡು, ಒಲ್ಪನೆ ಇಪ್ಪಡು, ಒಲ್ಪ ಕುಲ್ದಿಪ್ಪಡು, ಉಂದಿಪ್ಪಡು. ಕೃಷ್ಣ ಮಠ ಬತ್ತಡ ಖಂಡಿತವಾದ್ಲ ಬದಿತೆ ನಮ್ಮ ಕನಕ ಗೋಪುರದ ಬಡಿಗೆ ನಗರಿ ಕ್ಯಾಂಟೀನ್ ಬಂದು ಅಡೆ ಬರೋಡು ಈ ಒಂಜಿದೆ ಬಜ್ಜಿ ಅಂಬಡೆ ತಿನ್ನೋಡು ಎಂಚಾತನ ಬಂದು ಮೇರಡ ಮೇರೇಪು ಅಂತಲೇ ತೆಲಿಕೆದ ಬಳ್ಳಿ ಮೇರೆ ತೆಲ್ತಂದೇ ಎಪ್ಪು ಇರ್ತಲೆ ಎಕಡೆ ಸುರುಮಲ್ದೇರು ಅರ್ನ ಒಂಜಿ ಆ ಮೋನೇ ಪೊರ್ಲು
ಬಾರಿ ಒಂಜಿ ಶೋ ಕೊಡು ಅರ್ನ ಇಡೆ ಬತ್ತಂಡ ತಿನ್ನೋಡು ಬಂದಿಜ್ಜಿ ಅರೆ ತೂದೆ ನಂಗೆ ಒಂಚೂರು ಬಂಜಿಂಜಿ ಲೆಕ್ಕ ಆಂಡ ಕಾಸು ಕೊರಂದೆ ಮಾತ್ರ ಹೋವಡೆ ಖಂಡಿತವಾದ್ಲು ತಿನ್ಲೆ ಬಂಜರ ಕಾಸು ಕೊರ್ಲೆ ಅರೆಗ್ಲ ಬ್ಯಾಡ ಆವಾಡು ನಿಖಲ್ ಫೋನಾಗ 4 ಪ್ಲೇಟ್ 11 ಪೋಲಿ. ತಿಂದ್ರೆ ಕೊರಿಯ ರೀತಿ ಪರ್ರ ಏನೋ ಬರ್ಪಾರ ಪರ್ರ ಏನೋ ಚಾ ಕಾಫಿ ಮಾಲ್ಟ್ ಕಷಾಯ ಸರಿ ಫೇಮಸ್ ಇಪ್ಪ ಅಂಬಾಡಿ ಬಂಡಾರ ಅಂಚೆಂದಲ್ಲ ಕಾಫಿ ಫೇಮಸ್ ಫಿಲ್ಟರ್ ಕಾಫಿ ಸರಿ ಇಸುಪುರ ಫಿಲ್ಟರ್ ಕಾಫಿ ಮಸ್ತ್ ಕಮ್ಮಿ ಏರ್ ಮಲ್ಪ ಇನ್ಸ್ಟೆಂಟ್ ಜಾಸ್ತಿ ಎಂಕಲ ಫಿಲ್ಟರ್ ಹಾಕಲ್ಲ ಖಂಡಿತ ಫಿಲ್ಟರ್ ಕಾಫಿ ಪನ್ನಾಗ ಮೂಲ ಫಿಲ್ಟರ್ ಕಾಫಿ ಬರ್ತಾಂತಲ್ಲ ಅವೇ ఆయన మోనెత్తు అంబేగ అవి అవి పెద్దలు తినిపుజి కంతీద అవే ಖಂಡಿತ ಬಂದಿದ್ದಾರೆ ತಲೆ ಫಿಲ್ಟರ್ ಸಖತ್ ಇಪ್ಪು ಅವೇ ಇರ್ನ ಸ್ಪೆಷಲ್ ತಲೆ ಆತ ಫಾಸ್ಟ್ ಇಪ್ಪೋಡಿ ಆಪಲ್ ಹೋಟೆಲ್ ಬಿಸ್ನೆಸ್ ಆಡು ಹೂವೇ ಆಡು ಜನಕ್ಕೂ ಬತ್ತಿ ಕೂಡ್ಲೆಗ ಆಕಲೆ ಕೊರ್ದು ಆಕಲೆ 5 ನಿಮಿಷದಿಂದ ಕಡಾಡಬೇಕು ಪಂಡ ಫಿಲ್ಟರ್ ಆಪ ಅಂಚ ಅಂಕ ಬಕದಾಲ ಕೆಲದಕ್ಕೆ ಇಂಟೆಡ್ ಬ್ರೂ ಪಾಟ್ನು ಕಾಫಿ ಪಾಟ್ನು ಅಂಕ ದಾಲ ಫಿಲ್ಟರ್ ಕಾಫಿ ಸಾಕಾತನ್ನು ಮಾತ್ರ ಇರ್ನ ಕೈಗುಣನೇ ನನ್ನ ಉಡುಪಿಗತ್ತು ಉಡುಪಿದ ಅಂಚಿಂಚಿ ಪೋಯಿನಾಗಲ್ಲ ಇಡೆಗೆ ಒಂಜಿ ಬತ್ತದ ಮೂರ್ತೊಂಜಿ ಫಿಲ್ಟರ್ ಕಾಫಿಲ ಅಂಬಡಲ್ಲ ಅವು ತಿಂದು ಕೋಡಿ ಅದೇ ನೆನಪಿಲೆ ಓಕೆ ಸರಿ ಮೂಲ್ತ ಇತ್ತ ನಮ್ಮ ಕಾಲ ಬದಲಾತನು ಕಿಸೆಟ್ ಕಾಸ್ಟ್ ಜೀವ ಮೀನಕಲ್ ಕಮ್ಮಿ ಅದೇ ಊರಾಗಲ್ಲ ಕಾರ್ಡ್ ಬತ್ತ ಮೊಬೈಲ್ ಅದೇ ಮೊಬೈಲ್ ಒಂಜಿ ಇತ್ತಂಡ ಅಯ್ಯೋ ಮೊಬೈಲ್ ವ್ಯವಸ್ಥೆ ಇತ್ತಂಡ ಇಡ ದಾದ ಮೂಲ ಫೆಸಿಲಿಟಿ ಉಂಟು ಪೇಟಿಎಂ ಉಂಟು ಪೇಟಿಎಂ ಗೂಗಲ್ ಪೇ ಏತು ಒಂಜಿ ಅಪ್ಡೇಟ್ ನಮ್ಮ ಐಕೆ ಖಂಡಿತವಾದ ನಿಕ್ಲು ಕಿಸೆಟ್ ಕಾಸು ಇಚ್ಚಿನ ಮಲ್ಲಜಿ ಆಂಡ ಮೊಬೈಲ್ ಒಂಜಿ ಪಸಂಬಲೆ ಕಾರ್ಡ್ ಆಪುಜಿ ಮೊಬೈಲ್ ಪಸಂಬಲೆ ಐಟೆ ಫೋನ್ ಪೇ ಆವಡು ಗೂಗಲ್ ಪೇ ಆವಡು ಪೇಟಿಎಂ ಆವಡು ಪೂರ ಆಪ್ಷನ್ ಉಂಟು ಅಡೆ ಕಟ್ಟ ಮಲ್ತನ ಆಂಡ ದಯದಿದ್ದು ಬತ್ತಿನಾಗ ತಿಂದು ಕಾಸು ಕೊರ್ತು ಮಾತ್ರ ಪೋಲಿ ವೀಕ್ಷಕರೇ ಕೃಷ್ಣ ಮಠದ ಹತ್ರ ನಗಾರಿ ಕ್ಯಾಂಟೀನಲ್ಲಿ ನಾವು ಈಗಲೇ ತಿಂದಾಯಿತು ಸೂಪರ್ ಆಗಿರುವಂಥ ತಿಂಡಿ ಕೊಟ್ಟು ಅಲ್ಲೇ ಒಬ್ಬರು ತಿಂತಾ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಮಾತಾಡುವ ಹೇಗಿತ್ತು ಈ ನಗಾರಿ ಕ್ಯಾಂಟೀನ್ನ ಒಂದು ಖಾದ್ಯಗಳು ಹೇಗಿತ್ತು ಅಂತ ಅವ್ರ ಹತ್ರವೇ ಕೇಳುವ ಬನ್ನಿ ಆಯ್ತು ಸರ್ ಬನ್ನಿ ಸರ್ ತಮ್ಮ ಹೆಸರು ನನ್ನ ಹೆಸರು ಶಶಿರಾಜ್ ಅಂತೇಳಿ ಶಶಿರಾಜ್ ಹೌದು ಎಲ್ಲಿಂದ ಬಂದಿದ್ದೀವಿ ಸರ್ ನಾನಂದರೆ ನಾವು ಇಲ್ಲಿ ಕೆಲಸ ಇಲ್ಲೇ ಮಾಡೋದು ನಾವು ಬಂದದ್ದು ಕಾಪಿಂದ ಹೌದು ಸರ್ ಈ ಹೋಟ್ಲಲ್ಲಿ ಏನು ಸ್ಪೆಷಲ್ ಆದ ತಿಂಡಿ ಇಲ್ಲಿ ಸ್ಪೆಷಲ್ ತಿಂಡಿ ಅಂದರೆ ಬಜ್ಜಿ ಅಂಬಡೆ ಅಂತ ಅದು ತುಂಬ ಸ್ಪೆಷಲ್ ಆಗಿರುತ್ತೆ ಮತ್ತು ಇಲ್ಲಿ ಬಿಸಿ ಬಿಸಿ ಅಂಬಡೆ ಚಟ್ಟಂಬಡೆ ಮತ್ತು ಇಡ್ಲಿ ಚಟ್ನಿ ಇದು ಇಲ್ಲಿ ಭಾಳ ಒಳ್ಳೆಯದಾಗ್ತದೆ ಇಲ್ಲಿ ಅಂದರೆ ನಾವು ಚಿಕನ್ನಿಂದ ಯಾವ ಟೇಸ್ಟ್ ಉಂಟು ಅದು ಈಗ ಸಹ ಅದೇ ಟೇಸ್ಟಲ್ಲಿ ಅದೇ ಅದು ಬಿಟ್ಟು ಕೊಡಲಿಲ್ಲ ನಾವು ಚಿಕನ್ನಿಂದ ಯಾವುದು ಗೋಳಿ ಬಜ್ಜಿ ಎಲ್ಲ ಟೇಸ್ಟ್ ಹೇಗೆ ಚಿಕನ್ನಿಂದ ಹೇಗೆ ತಿಂತಿದ್ದೇವೆ ಅದು ಈಗ ಸಹ ಹಾಗೆ ಉಂಟು ಹಾಗಾಗಿ ನಾವು ಪರ್ಮನೆಂಟಾಗಿ ಇಲ್ಲಿಯೇ ಬರ್ತಾ ಇದ್ದೇವೆ ಇಲ್ಲಿಗೆ ಬರ್ತಾ ಬಂದು ತಾವು ಕೂಡ ತಿಂತೀರಾ ಹೌದು ಹೋಗುವಾಗ ಮಕ್ಕಳಿಗೆ ಮನೆಯವರಿಗೆ ಪಾರ್ಸೆಲ್ ತಗೊಂಡು ಹೋಗ್ತೇವೆ ಬದಿಯ ಮನೆಯವರಿಗೆ ಎಲ್ಲರಿಗೂ ಕಟ್ಕೊಂಡು ಹೋಗ್ತೇವೆ ಈ ಬಜ್ಜಿ ಅಂಬಡೆ ಅಂತ ಹೇಳಿದ್ರಲ್ಲ ಹೌದು ಈ ಬಜ್ಜಿ ಅಂಬಡೆ ಸ್ಪೆಷಾಲಿಟಿ ಏನಂತ ಹೇಳ್ಬೋದಾ ಸ್ಪೆಷಾಲಿಟಿ ಅಂದರೆ ಅದೊಂಥರ ಇದು ಈ ಗ್ರೇವಿ ಥರ ಇರ್ತದೆ ಅದರಲ್ಲಿ ಗ್ರೇವಿ ಥರ ಇರ್ತದೆ ಅದರಲ್ಲಿ ಈ ಅಂಬಡೆಯನ್ನೇ ಅದು ಗ್ರೇವಿಗೆ ಮಿಕ್ಸ್ ಮಾಡಿ ಕೊಡ್ತಾರೆ ತಿನ್ನಲಿಕ್ಕೆ ತುಂಬ ಸ್ಪೆಷಲ್ ಆಗಿರುತ್ತೆ ಆಗ ಯಾರೋ ಒಬ್ಬರಿಗೆ ಹೇಳ್ಕೊಂಡು ಹೋದ್ರು ಅಲ್ಲಿ ಬಜ್ಜಿ ಅಂಬಡೆ ಸತತ ಆಗುತ್ತೆ ತುಂಬ ಸ್ಪೆಷಲ್ ಇರ್ತದೆ ಒಳ್ಳೆ ತುಂಬ ಸ್ಪೆಷಲ್ ಮತ್ತೆ ಇಲ್ಲಿ ಏನೋ ಇಡ್ಲಿ ಮಾಡ್ತಾರಂತೆ ಅದು ಸಣ್ಣ ಇಡ್ಲಿ ಚಟ್ನಿ ಯಾಕಂದ್ರೆ ಉಡುಪಿಯಲ್ಲಿ ಎಲ್ಲೂ ಹೋದ್ರು ನಮ್ಮ ಈ ಶ್ರೀಕೃಷ್ಣನ ನಾಡಲ್ಲಿ ಯಾಕಂದ್ರೆ ಶ್ರೀಕೃಷ್ಣನ ಮಠದ ಹತ್ರವೇ ಎಲ್ಲೂ ಆಚೆ ಈಚೆ ಹೋಗ್ಬೇಕಂತ ಜನರಿಗೆ ಯಾಕಂದ್ರೆ ಕೃಷ್ಣ ಮಠಕ್ಕೆ ಎಲ್ಲರೂ ಬರ್ತಾರೆ ಎಲ್ಲಿಂದ ನಮ್ಮ ಊರಾಗಿರ್ಬೋದು ಹೊರ ರಾಜ್ಯ ಆಗಿರ್ಬೋದು ಹೊರ ದೇಶ ಆಗಿರ್ಬೋದು ಎಲ್ಲರೂ ಈ ಶ್ರೀಕೃಷ್ಣ ಮಠಕ್ಕೆ ಬಂದು ಹೋಗ್ತಾರೆ ಅವರು ಬಂದವರು ಖಂಡಿತವಾಗ್ಲೂ ಈ ನಗರಿ ಕ್ಯಾಂಟೀನ್ಗೆ ಬರಲೇಬೇಕು ಮತ್ತೊಂದು ವಿಶೇಷ ಏನಂದರೆ ಈ ನಮ್ಮ ಕೃಷ್ಣ ಮಠದ ಆಸುಪಾಸಿನಲ್ಲಿ ಅಂದರೆ ಈಗ ಯಾವುದೇ ಒಂದು ಖಾದ್ಯ ಮಾಡಬೇಕಾದ್ರೆ ಈರುಳ್ಳಿ ಹಾಕಿದರೆ ಅದೊಂದು ಟೇಸ್ಟ್ ಬೇರೆ ಇರುತ್ತೆ ಖಂಡಿತ ಆದರೆ ಇಲ್ಲಿ ಈರುಳ್ಳಿ ಹಾಕದೆ ಅದೇ ಟೇಸ್ಟನ್ನು ಮಾಡಿಕೊಡ್ತಾರೆ ಅದು ಸ್ಪೆಷಾಲಿಟಿ ಇದೆ
ಈ ಕೃಷ್ಣ ಮಠದ ಸುತ್ತಮುತ್ತ ಯಾವ ಹೋಟ್ಲಿಗೆ ಹೋದ್ರೆ ಸರ್ ಈರುಳ್ಳಿ ಹಾಕುದಿಲ್ಲ, ಈರುಳ್ಳಿ ಹಾಕುದು, ಈರುಳ್ಳಿ ಹಾಕದೆ ಈರುಳ್ಳಿ ಹಾಕಿದಾಗೆ ಟೇಸ್ಟ್ ಕೊಡ್ತಾರೆ. ಅದು ಸ್ಪೆಷಲ್ ಕೈಗುಣ ಅದು. ಹೌದು, ಅದಕ್ಕೋಸ್ಕರ ಇಲ್ಲಿ ಹುಡ್ಕೊಂಡು ಬರ್ತೇವೆ. ಸರಿ, ನೀವು ಈಗ ಎಲ್ಲ ತಿಂದ್ರಿ? ಹೌದು, ಗಟ್ಟಿಯಾಗಿ. ಹಣ ಕೊಟ್ಟಿದೆ, ಹೌದು, ಹಣ ಕೊಟ್ಟೇ ಬರುದಲ್ವಾ. ಅಲ್ಲ ಹೇಳಿಕೆ ಹಣ ಸಹ ಅಂದ್ರೆ ಜಾಸ್ತಿ ಇಲ್ಲ, ಅದು ಯಾವ ರೀತಿ ಇರುತ್ತೆ ಅದೇ ರೀತಿ ಹಣ ಉಂಟು. ಈಗ ತುಂಬ ಜಾಸ್ತಿ ಮಾಡಲಿಲ್ಲ, ಈ ಕೆಲವು ಕಡೆ ತುಂಬ ಜಾಸ್ತಿ ಮಾಡಿದಾರಲ್ಲ, ಆದರೆ ಇಲ್ಲಿ ತುಂಬ ಜಾಸ್ತಿ ಮಾಡಲಿಲ್ಲ. ನಾವು ಅವರು ಕಸ್ಟಮರ್ಗೆ ಹೇಗೆ ಉಂಟು ಕೈಗೆ ಎಟಕುವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಹೌದು, ಅವ್ರ ಹತ್ರ ಇರಬೇಕು, ಮಾತ್ರ ಏಟಾಗ್ತದೆ, ಖಂಡಿತವಾಗಿ. ವೀಕ್ಷಕರೇ, ಇನ್ನಿತ ನಮ್ಮ ಶ್ರೀ ಕೃಷ್ಣ ಮಠದಲ್ಪ ನಗಾರಿ ಹೋಟೆಲ್ ಪನ್ನೊಂಡು ಭತ್ತ ಸಮ ತಿಂಡ ಬಾರಿ ಶೋಕದ ಒಂಜಿ ಎಂಕಲೆ ತಿನ್ಪಾಯರು ಬಾರಿ ಖುಷಿ ಆಂಡ್ ಅಂಚೆನೆ ಅಕಲೆಗೆ ನಮ್ಮ ಸ್ಪಂದನ ಟಿವಿದ ಲೆಕ್ಕೊಡು ಇಲ್ಲೇ ಒಂಜಿ ಸ್ಮರಣಿಕೆ. ಎಸ್, ಖುಷಿ ಆಂಡ್ ಖಂಡಿತವಾದ್ಲ ಆವಾಡು ನಿಖಿಲ್ ಖಂಡಿತವಾದ್ಲ ತುಲೆ ಆರೇ ಬಂದು ಬಲೆ ಚಾಪಾರ್ರೆಗ್ಲೆ ಬರೋದು ಉಪ್ಲೆ ತಿಂಡಿ ತಿಂದಿಗ್ಲೆ ಬರೋದು ಉಪ್ಲೆ ಪ್ರತಿ ಒಂದಿಕ್ಲೆ ಬಲೆ ದೇಪಂಡ ಅಕಲನ ನಾವು ವ್ಯವಹಾರಿಕ ಜೀವನ ಅದೇ ದುಂಬೋಗ್ಲ ಈ ಕೃಷ್ಣನ ಕೈತಳ್ಳುಲ್ಲಾರ ದೇವಿಯರನ್ನ ಕೈತಳ್ಳುಪ್ಪುನು ಬಾರಿ ಅಪರೂಪಗೆ ನಿಖಿಲ್ ಮೂಡು ಬಂದಲ್ಲಿ ತಿಕ್ಕೂಜಿ ಕೆಲವರು ಎಂಗ್ಲ ಅಲ್ಪ ಇಪ್ಪು ಅನ್ಪೆ ಆಂಡ ತಿಕ್ಕೂಜಿ ಆಂಡ ನಿಖಿಲ್ ಅಂತ ಕೈತಳ್ಳಿ ಉಲ್ಲಾರ ಆವಾಡು ದೇವಿಯರ ಎಡ್ಡೆ ಮಲ್ಪಡಿಕೆ ಏನೊಂದು ಮಸ್ತ್ ಥ್ಯಾಂಕ್ಸ್ ಸರ್. ಎಸ್ ಎಸ್ ಸರ್. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು ಮಹಿಮಾ ಕೋಕೋನಟ್ ಆಯಿಲ್ ಸುಭಾಷ್ ನಗರ ಶಂಕರ್ಪುರ ಇವರು ಅರ್ಪಿಸುವ ಗಲ್ಲಿ ಫುಡ್ ಕಾರ್ಯಕ್ರಮವನ್ನು ಇವತ್ತು ನಾವು ಶ್ರೀ ಕೃಷ್ಣ ಮಠದ ಹತ್ತಿರ ನಗರಿ ಕ್ಯಾಂಟೀನ್ನಲ್ಲಿ ನೋಡಿದ್ವಿ, ತಿಂದ್ವಿ, ಹೊಟ್ಟೆ ತುಂಬ ಆಯಿತು. ಮುಂದಿನ ವಾರ ಇನ್ನೊಂದು ಗಲ್ಲಿ ಫುಡ್ ಜೊತೆ ನಾನು ಬರ್ತೀನಿ, ರಾಕೇಶ್ ಕಡ್ಪಾಡಿ. ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ, ಬಾಯ್. ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್ ಸುಭಾಷ್ ನಗರ ಉಡುಪಿ.